ಮಂಗಳೂರಿನ ಹಿರಿಯ ಲೇಖಕ ನಿವೃತ್ತ ಉಪನ್ಯಾಸಕ ಪಿ ಅನಂತ ಕೃಷ್ಣ ಭಟ್ ಅವರು ಬರೆದ ಅಯೋಧ್ಯೆ ಪಾವನ ಶ್ರೀರಾಮ ಜನ್ಮಭೂಮಿ ಕೃತಿಯು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವತಿಯಿಂದ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಮಂಗಳವಾರ ಬಿಡುಗಡೆಗೊಂಡಿತು. ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನೂತನ ಕೃತಿಯ ಲೋಕಾರ್ಪಣೆಗೊಳಿಸಿದರು. ಶಾಸಕ ವೇದವ್ಯಾಸ್ ಕಾಮತ್, ವಿಶ್ವ ಹಿಂದೂ ಪರಿಷತ್ ನಾಯಕರಾದ ಎಂಬಿ ಪುರಾಣಿಕ್, ಶರಣ್ ಪಂಪ್ವೆಲ್, ಗೋಪಾಲ್ ಕುತ್ತಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಅನಾವರಣಗೊಳಿಸಿದಂತಹ ಪುಸ್ತಕನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಖಂಡಿತವಾಗ್ಲೂ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಜನಾಂಗಕ್ಕೆ, ಯುವ ಪೀಳಿಗೆಗೆ ಬಹಳ ಅಗತ್ಯದ ಕೆಲವೊಂದು ಮಾಹಿತಿಗಳನ್ನು ಕೊಡುವ ಮುಖೇನ ಈ ಸಮಾಜಕ್ಕೆ ಏನು ನಮಗೆ ರಾಮಾಯಣದ ಏನು ಶ್ರೀರಾಮಚಂದ್ರನ ಆದರ್ಶ ಮತ್ತು ಅವರ ವಿಚಾರಧಾರೆಗಳು ಏನು ನಮಗೆ ಈ ಹಿಂದೂ ಸಮಾಜಕ್ಕೆ, ಈ ದೇಶಕ್ಕೆ ಪ್ರೇರಣೆ ದೊರಕಿದೆಯಾ, ಅದೇ ರೀತಿ ಇವತ್ತು ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಹೋರಾಟ ಭಾಗಗಳು ಕೂಡ ಈ ಜನರಿಗೆ, ಈ ನಾಗರಿಕರಿಗೆ, ಹಿಂದೂ ಬಾಂಧವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಮಾಹಿತಿಗಳು ಪೀಳಿಗೆಗೆ ಸಿಗಲಿ. ಕೆಲವರು ಫಾರ್ ಇಪ್ಪು ಎಗೇನ್ಸ್ಟ್ ಇಪ್ಪು ಆ್ಯಸ್ ಇಟ್ ಈಸ್ ಇಂಪಾರ್ಷಲ್ ಅದು ಐನು ಕೂಡ ದಾಖಲೀಕರಣ ಮಾಡ್ತೇನೆ. ಐದು ಬುಕ್ಕ ಅಯೋಧ್ಯದ ಆ ಮಂದಿರದ ರೂಪರೇಖೆ ಐಕ ಸಂಗ್ರಹ ಅಭೂತಪೂರ್ವ. ಇಡೀ ವರ್ಲ್ಡ್ ಈ ನಮನೆ ಒಂಜಿ ದೇವ ಮಂದಿರ ಕಟ್ಟ್ಯಾರಗ ಈತ್ ಕಾಂಟ್ರಿಬ್ಯೂಷನ್, ಈತ್ ಡೊನೇಷನ್ ಓಲ ಬರ್ತದೆ. ಅವಲ ಒಂಜಿ ಮಲ್ಲ ಅವಲ ತಂದೆ ಆತು ಲಕ್ಷಾಂತರ ಕಾರ್ಯಕರ್ತರು ಸಂಘ ಪರಿವಾರದಾಕ್ಲು ಶಿಸ್ತುಡು ದಾಲ ಅಂಚಿಂಚಿತ್ತು ಅಂದರೆ ಪೊರ್ಲುಡೆ ಸಂಗ್ರಹ ಮಲ್ತೇರು. ಮೇಘಾಲಯದ ಎಂಕ್ ಫೋನ್ ಮಲ್ತಿರುವರಿ ಅಲ್ಪದ ಕಾರ್ಯಕರ್ತರು ಮುಲ್ಪದ 2 ಜನ ಬಿಷಪ್ನಕ್ಕೆಲ್ಲ ಲೆತ್ತದು ಸಂಗ್ರಹ ದೇಣಿಗೆ ಕೊಡ್ತಿರೋದು. ಹಿಂಗೆ ಆಶ್ಚರ್ಯ ದಾಯಗೆ ಹಾಕಲ್ನ ಗೊತ್ತಿ ಜಂತು ನೀವು ಬನ್ನಿ ಬಂಡದೆ ಆಕಳನ್ನ ಲೆತ್ತದು 2 ಬಿಷಪ್ನ ಹಾಕಲು ಸುಮಾರು ಜನ ಕ್ರಿಶ್ಚಿಯನ್ ಪಾದ್ರನ್ನ ಹಾಕಲು ಕೊಡ್ತಾರೆ. ಬಹುಶಃ ಆಕಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಇರೋದು ಹೆಲ್ಪ್ ಕೂಡ, ಅಥವಾ ಆಕಳಿಗೆ ಹಿಂದುಲಂದಲ್ಲ ಅವು ಬಾಂಗ್ಲಾದೇಶದ ಬರ್ಪನ ಭಾರಿ ಬಾರ್ಡರೇ ಉಂಟಲ್ಪ ಬಾಂಗ್ಲಾದೇಶ ಆಕಳ ಹಿಡಿದು ಮಕ್ಕಳು ಎಡ್ಡೆ ಅಂತ ತೋಜಿನದ ಅಂತೂ ಅಂತ ಭಾರಿ ಒಂಜಿ ಪೊರ್ಲುದ ಸಂಗ್ರಹ ಆತಂಡು ಪೊರ್ಲುದ ರೀತಿದ ಮಂದಿರ ಬರ್ಕೊಂಡು 2 ವರ್ಷದ್ದು ಉಲಾಯಿ ಬರ್ಕೊಂಡು ಅವೇ ರೀತಿ ನಮ್ಮ ಕೋಟ ಕುಂದಾಪುರದಲ್ಲಿ ಪಡೆದ ಒಂಜಿ ರಥಲ ಕಿಷ್ಕಿಂದೆದ ಗೊತ್ತಿಡ್ದು ಭಾರಿ 4 ಕೋಟಿ ರೂಪಾಯಿದು ಭಾರಿ ಮಲ್ಲ ರಥಲ ಅಲ್ಪ ನಿರ್ಮಾಣ ಆಗ್ಬಿಡು ಆಡೆ ಮುಟ್ಟೆ ಅನ್ನು ಆ ಪುಸ್ತಕ ವಿಷಯನ ಕೊಡೋದು ದೀತೆಯನ್ನು